ಸರ್ ಮಾತಾಡಿ ಸರ್ Number 1 approaching old Udaya TV junction. ಸರ್ಕಾರದ ಮಾತಾಡಬಿಡಿ ಸುಮ್ಮನೆ ಕಂಟ್ರೋಲ ನಿಯಮವನ್ನ ರೈತರ ಸರ್ ಸ್ಟಿಲು सेम सर मोर सर ಏರ್ಪೋರ್ಟ್ ರೋಡಲ್ಲಿ ಮುರುಗೇಶ್ಪಾಳ್ಯ ಬೆಂಗಳೂರಲ್ಲಿ This Rajarajan is the director of the launch concern. Yes, Srikanth, our mission director. Our satellite director. सर हेलो मैम सर ನನ್ನ ಪರಿಚಯ ಇದೆ so hearty congratulations. Thank you. Sir, she is Kalpana. She is associate product there to build the satellite. Last 4 years. First come raise the south. Madam, turn this side. Madam. ಅಲ್ಲಿ ನೋಡ್ತಾ ಇದ್ದೀರಿ ಸರ್ ಅದು ಇವಾಗ ಲ್ಯಾಂಡ್ ಆದಮೇಲೆ ಡೋರ್ ಓಪನ್ ಆಗಿ ರೋಡ್ ಈಚೆ ನಿಲ್ಸಿದೆ ಕೆಳಗಡೆ ಒಂದು ವಿಕ್ರಮ್ ಲ್ಯಾಂಡ್ ದೊಡ್ಡದಾಗಿ ಅದು ಸಣ್ಣದಾಗಿರೋದು ರೋಬೋಟ್ ಬೆಳಗ್ಗೆ ಸೊ ಇದು ಸಿಮ್ಯುಲೇಷನಲ್ಲಿ ಇರೋದು ಇಮೇಜಸ್ ನೋಡ್ತಾ ಇರೋದು ಲೈವ್ ಇಮೇಜ್ ನಿನ್ನೆ ಲ್ಯಾಂಡ್ ಆಗ್ತಾ ಇರೋದು ಸಪ್ರೇಟ್ ಆ ಥರ ಇದೆ ಅಲ್ಲಿ ನೋಡಿ ಲೆಫ್ಟಲ್ಲಿ ಇರೋದು ಫುಲ್ ಬೇರೊಂದು ಜಾಗದಲ್ಲಿ ಆಗಿದೆ ಇಲ್ಲಿಂದ ಅಷ್ಟು ದೂರದಿಂದ ಒಂದು 300
ಹಿಡ್ಕೊಂತಿಂದ ನೋಡುವಾಗ ಈ ಥರ ಕಷ್ಟ ನೋಡಿದ್ರೆ ಅವಳು ಆಚೆ ಕಡೆ ಮಾಡಿ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ಹತ್ರ ಮಲೆಗಳ ಥರ ಇರುತ್ತೆ. ಒಂದು 2 ಕಿಲೋಮೀಟರ್ ಸರಿದ್ರೆ ಫೋಟೋಸ್ ಮಾಡ್ತಾರೆ. ಇವಾಗ ಯಾವ ಕಂಪ್ನಿ ಇವಾಗ ಕೊಟ್ಟಿಲ್ಲ. ನಮ್ಗೆ ಯಾವಾಗ ಚಂದ ಕಾಣಿಸುವಾಗ ಆವಾಗ ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮಧ್ಯಾಹ್ನ 11 ಗಂಟೆ ಮೇಲೆ ನಾನು ಒಂದು 2 ಅವರ್ ಇದ್ದಿಲ್ಲ, ಮತ್ತು 10 ಅವರ್ಸ್ ನಮಗೆ ಚಂದ ಎಷ್ಟೊತ್ತು ಕಾಣಿಸೋ ಅಷ್ಟೇ. ನಾವು ಇಲ್ಲಿ ಪ್ಲ್ಯಾನ್ ಮಾಡಿರೋದು ಈ ಸೌತ್ ಟಿಪ್ಗೆ 2 ದಿವಸದಲ್ಲಿ ನಾವು ಅದು ಪ್ಲ್ಯಾನ್ ಮಾಡಿದ್ವಿ. ಒಂದು ಈ ಝೋನಲ್ಲಿ ಫುಲ್ ಈ ಥರ ಬೆಟ್ಟಗಳು ಮತ್ತು ಕೆಲವೊಂದು ಜಾಗ ಆಲ್ವೇಸ್ ಶ್ಯಾಡೋಲ್ ಇರುತ್ತೆ. ಆ ಶ್ಯಾಡೋಲ್ ಇರೋದ್ರಿಂದ ಏನಾದರೂ ನೀರು ಬೇರೆ ಏನಾದರೂ ಒಂದು ದಿನದಲ್ಲಿ ಏನಾದರೂ ಇತ್ತು ಇಟ್ ವಿಲ್ ಬಿ ದೇರ್ ಬೇರೆ ಮೀಟರೈಟ್ ಶಿಫ್ಟು ಇಲ್ಲ ಬೇರೆ ಎವಾಪ್ರೇಷನ್ ಜೊತೆ ಹೀಟಿಂಗಿಂದನೂ ಹೋಗಲ್ಲ, ಅಲ್ಲೇ ಇರುತ್ತೆ. ಸೊ ನಮ್ಗೆ ಏನಾದರೂ ಹೊಸ್ದಾಗಿ ಕಂಡಿರೋ ಚಾನ್ಸ್ ಇದ್ದರೆ ಇಂಥ ಜಾಗಗಳೆಲ್ಲ ಹೊಸ್ದಾಗಿ ಕಂಡಿದ್ದೀವಿ. 2ನೇ ರೀಸನ್ ಏನಂದರೆ ಮಧ್ಯಭಾಗದಲ್ಲಿ ಲ್ಯಾಂಡ್ ಆದರೆ ನಮಗೆ ಬರೋಂಗೆ ದಿನ ಒಂದು ರಾತ್ರಿ ದಿನ ಅಂತ ಅಷ್ಟೇ 24 ಅವರ್ಸ್ ಒಂದು ಡೇ ನೈಟ್ ಬರುತ್ತೆ. ಸೊ ನೈಟ್ ಒಂದು 12 ಅವರ್ಸ್ ಸನ್ಲೈಟ್ ಇರುತ್ತೆ. ಸನ್ಲೈಟ್ ಇಲ್ಲಾಂದರೆ ನಾವು ಪವರ್ ಜನರೇಟ್ ಮಾಡೋಕ್ಕಾಗಲ್ಲ. ಸೊ ನಮಗೆ ನಮ್ಮ ಹತ್ರ ಪವರ್ ಸೋಲಾರ್ ಪ್ಯಾನಲ್ ಇರುತ್ತೆ. ಸೋಲಾರ್ ಪ್ಯಾನಲ್ ಮೇಲೆ ಅದು 12 ಅವರ್ಸ್ ಮಾತ್ರ ಮತ್ತು ಇವಾಗ ನಮಗೆ ಹೆಂಗೆ ಇದು ದಿನ ರಾತ್ರಿ ಗೊತ್ತಾಯಿತು, ಒಂದು 9-10 ಅವರ್ಸ್ ಲೈಟು, 12 ಅವರ್ಸ್ ಕತ್ತಲೆ ಆ ಥರ ಇದೆಯಲ್ಲ, ಅದೇ ಥರನ ಅಲ್ಲೂ ಆಗುತ್ತೆ. 12 ಅವರ್ಸ್ ಪವರ್ ಇಲ್ಲದೆ ಇದ್ದರೆ ಎಲ್ಲ ಫುಲ್ ತಣ್ಣಗಾಗುತ್ತೆ. ಅಲ್ಲಿ ಗ್ರೌಂಡ್ ಟೆಂಪ್ರೇಚರ್ -150 ಡಿಗ್ರಿ. ಸೊ 12 ಅವರ್ಸ್ ಹಂಗೆ ಬಿಟ್ಟರೆ ಎಲ್ಲ ಫುಲ್ ತಣ್ಣಗಾಗಿ ಎಲ್ಲ ಚಾರ್ಜ್ ಆಗುತ್ತೆ. ಸೊ ನಮ್ಮ ಹತ್ರ ಇದು ನ್ಯೂಕ್ಲಿಯರ್ ಪವರ್ ಮೇಲೆ ಹಾಕಿಲ್ಲ. ಸೊ ನಾವು ಸೋಲಾರ್ ಪವರಿಂದಲೇ ನಾವು ಉಳಿಬೇಕು. ಅದಕ್ಕೋಸ್ಕರ ಇಲ್ಲಿ ಸೌತ್ ಪೋಲೋ ಅಥವಾ ನಾರ್ತ್ ಪೋಲೋ ಅಂದರೆ ಈಗ 14 ಡೇಸ್ ನಮಗೆ ಇವಾಗ ಹುಣ್ಣಿಮೆಯಿಂದ ಇದುವರೆಗೂ 15 ಡೇಸ್ ಅಮಾವಾಸ್ಯವರೆಗೂ 15 ಡೇಸ್ ಬೆಳಕು ಅಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಮಿಡಲ್ ಪಾಯಿಂಟ್ ಕನ್ನಡದಲ್ಲಿ ಹೇಳ್ತಾರೆ. ಹಂಗೆ ಅಲ್ಲಿ ಕೂಡ ಈಕ್ವೇಟರು ಅಂತ ಚಂದಕ್ಕೆ ಆ ಉತ್ತರ ಧ್ರುವ ದಕ್ಷಿಣ 40 ಸಲ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಫ್ಲಾಟ್ ಸರ್ಫೇಸ್ ಇದೆ, ಆಲ್ವೇಸ್ ಇಲ್ಯುಮಿನೇಟೆಡ್. ಅದು 12 ಅವರ್ಸ್ ಇಲ್ಯುಮಿನೇಟೆಡ್, 12 ಅವರ್ಸ್ ಅದರಿಂದ ಅಲ್ಲಿ ಹೊಸದಾಗಿ ಏನು ಕಂಡುಹಿಡಿಯೋದಕ್ಕೆ ಏನಿಲ್ಲ ಅಂತ ಅದಕ್ಕೋಸ್ಕರ ಯಾರು ನೋಡದೇ ಇರೋದು ಏನಾದರೂ ಪರ್ಮನೆಂಟ್ಲಿ ಶ್ಯಾಡೋಸ್ ನಮ್ಗೆ ಬೇಕಾಗಿರೋ ಏನಾದರೂ ಮಿನರಲ್ ಸಿಗ್ಬೋದಾ ಅಂತ ಅದನ್ನು ನೋಡ್ಬೋದು. ಅದಕ್ಕೋಸ್ಕರ ನೀರನ್ನು ಸಿಗ್ಬೋದ ನಾವು ವಾತಾವರಣ ನಮಗೆ ಅಟ್ಮಾಸ್ಫಿಯರ್ ಇದೆಯಲ್ಲ, ಆ ಥರ ಅಟ್ಮಾಸ್ಫಿಯರ್ ಅದೆಲ್ಲ ಇದರಿಂದ ಬರೋ ಎಫೆಕ್ಟ್ಸ್ ಕಾಸ್ ಏನಂದರೆ ದೇರ್ ಇಸ್ ನೋ ಅಟ್ಮಾಸ್ಫಿಯರ್. ಈಗ ನಮಗೆ ಒಂದು ಅಪ್ ಟು ಅಬೌಟ್ 25-30 ಕಿಲೋಮೀಟರ್ಸ್ ಗುಡ್ ಅಮೌಂಟ್ ಆಫ್ ಏರ್ ಇದೆ. ಎಲ್ಲ ಆಲ್ ಟೈಪ್ಸ್ ಆಫ್ ಗ್ಯಾಸಸ್ ಆಗುತ್ತೆ. ದಟ್ ಈಸ್ ವಾಟ್ ಈಸ್ ಪ್ರೊಟೆಕ್ಟಿಂಗ್ ಏರ್ ಫ್ರಮ್ ಔಟ್ಸೈಡ್ ಸನ್ನಿಂದ ಬರುವ ರೇಡಿಯೇಷನ್. ಅದೆಲ್ಲ ಲಾಟ್ ಆಫ್ ಹೀಟ್ ಮೇಲೇನೆ ರಿಫ್ಲೆಕ್ಟ್ ಆಗಿ ಹೋಗ್ಬಿಡುತ್ತೆ. ಆ್ಯಂಡ್ ಭೂಮಿಯಿಂದ ಬರುವ ಹೀಟನ್ನು ರಿಫ್ಲೆಕ್ಟ್ ಮಾಡಿ ಮತ್ತೆ ವಾಪಸ್ ಕೊಡುತ್ತೆ. ದಿಸ್ ಇಸ್ ವಾಟ್ ಈಸ್ ಎನೇಬಲಿಂಗ್ ಲೈಫ್ ಆನ್ ಅರ್ತ್. ವಾಟ್ ಅದು ಚೇಂಜ್ ಆಗ್ತಾ ಇದೆ.
Excuse me, sir. ये भी रूम उत्तर है Sir, excuse me. पक्का जेट तो Sir. ಇನ್ನೊಂದು ಪಕ್ಕ ಇನ್ ಪೀಸ್ ಪಕ್ಕ ಅದೇ ಇರ್ಬೇಕಂತ ಬಂದಿಲ್ಲ ಇದು ಬನ್ನಿ 24/7 ನಮ್ಮ ಕಂಟ್ರೋಲರ್ಸ್ ಎಲ್ಲ ಸರ್ ಅಲ್ಲಿ ನಮ್ಮ ಕಂಟ್ರೋಲರ್ಸ್ 24/7 ರಾತ್ರಿ ಡೇ ಆ್ಯಂಡ್ ನೈಟ್ ನೋಡಿ ಪ್ರಮೋದ